ಈಗಾಗಲೇ ನಾವು ಮಾಡಾವಿನಲ್ಲಿ ನನ್ನ ಬಂಧುವು ನಮ್ಮ ಆತ್ಮೀಯನೂ ಆಗಿರತಕ್ಕಂಥ ಹರ್ಷ ರೈಯವರು ಈ ಒಂದು ಭಾರತ್ ಪೆಟ್ರೋಲಿಯಂನ ಔಟ್ಲೆಟನ್ನು ಪ್ರಾರಂಭ ಮಾಡಿದ್ದಾರೆ. ಇದರಿಂದ ಈ ಊರಿನ ಜನತೆಗೂ ಸಹಕಾರವಾಗುವುದು ಮಾತ್ರವಲ್ಲ, ಒಂದು 10-15 ಜನಗಳಿಗೆ ಉದ್ಯೋಗವನ್ನು ಒದಗಿಸಿಕೊಡತಕ್ಕಂಥ ಒಂದು ಕಾರ್ಯ ಮಾಡಿದ್ದಾರೆ ಅಂಥೇಳಿ ಇವರನ್ನು ಹರ್ಷಕುಮಾರ್ ರೈ ಅವರನ್ನು ನಾವು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಅದು ಅಲ್ಲದೆ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಕೆಲವೊಂದು ಯೋಜನೆಗಳು ಆ ಗ್ರಾಮಕ್ಕೆ ಬಂದಾಗ ಆ ಗ್ರಾಮದ ಅಭಿವೃದ್ಧಿ ಆಗ್ತದೆ. ಗಾಂಧಿಯವರು ಹೇಳಿದ್ದಾರೆ ಗ್ರಾಮವನ್ನು ಅಭಿವೃದ್ಧಿ ಮಾಡಿ ಅಂತ. ಗ್ರಾಮವನ್ನು ಅಭಿವೃದ್ಧಿ ಅಂದರೆ ಈ ರೀತಿಯಲ್ಲಿ ಮಾಡಿದರೆ ಇಂಥ ಕೆಲಸಗಳು ಸುಲಲಿತವಾಗಿ ಒಳ್ಳೆಯ ರೀತಿಯಲ್ಲಿ ಗ್ರಾಮ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳಿ ಹರ್ಷಕುಮಾರ್ ರಯ್ಯ ಈ ಭಾರತ್ ಪೆಟ್ರೋಲಿಯಂ ಔಟ್ಲೆಟ್ ಒಳ್ಳೆಯ ವ್ಯಾಪಾರ ಆಗಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ, ಅವರ ಯಶಸ್ವಿ ಕಾರ್ಯಾಚರಣೆ ಇದರಲ್ಲಿ ಆಗಲಿ ಅಂತೇಳಿ ಅವರಿಗೆ ಶುಭವನ್ನು ಹಾರೈಸ್ತೇನೆ. ಜನ್ಮಭೂಮಿ ಪೆಟ್ರೋಲಿಯಂ ಎನ್ನುವಂಥ ಸಂಸ್ಥೆ ಇವತ್ತು ಗ್ರಾಮಾಂತರ ಪ್ರದೇಶದ ಮಾಡಾವು ಎಂಬಲ್ಲಿ ಇವತ್ತು ಉದ್ಘಾಟನೆಗೊಂಡಿರುತ್ತದೆ. ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಸಂಸ್ಥೆ ಪೆಟ್ರೋಲಿಯಂ ಉತ್ಪನ್ನಗಳು ಒಳ್ಳೆಯ ಗುಣಮಟ್ಟದ್ದು ಭಾರತ್ ಪೆಟ್ರೋಲಿಯಂ ಅವರ ಸಂಸ್ಥೆಯಾಗಿರುವ ಕಾರಣ ಇವತ್ತು ಭಾರತದಾದ್ಯಂತ ಭಾಳ ಒಳ್ಳೆಯ ಹೆಸರುವಾಸಿಯಾಗಿರುವಂಥ ಭಾರತ್ ಪೆಟ್ರೋಲಿಯಂ ಸಂಸ್ಥೆಯ ಈ ಒಂದು ಉತ್ಪನ್ನಗಳು ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲಕರವಾಗಲಿ. ವಿಶೇಷವಾಗಿ ಹರ್ಷಕುಮಾರ್ ರೈ ಅವರು ಈ ಒಂದು ಉದ್ಯಮದಲ್ಲಿ ಬಹಳ ಮಟ್ಟಿಗೆ ಅನುಭವ ಇದ್ದು ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಇಂಥ ಔಟ್ಲೆಟ್ಗಳನ್ನು ಪ್ರಾರಂಭಿಸಿರುತ್ತಾರೆ. ಈಗಾಗಲೇ ನಾವು ಇದೇ ರಸ್ತೆಯಲ್ಲಿ ಕುಂಬ್ರ ಸಂಸ್ಥೆಯು ಅಶೋಕ್ ಪ್ರಾರಂಭಿಸಿದ ಸಂಸ್ಥೆಯಾಗಿ ಎರಡನೆಯ ಸಂಸ್ಥೆಯಾಗಿ ಈ ಭಾಗದಲ್ಲಿ ಇವತ್ತು ಮಾಡಾವಿನಲ್ಲಿ ಒಂದು ಗ್ರಾಮಾಂತರ ಪ್ರದೇಶ ನಮಗೆ ಅನಿಸಿದ್ರೂ ಸಹ ಇವತ್ತು ರಾಜರಸ್ತೆಯ ಮುಖ್ಯ ಭಾಗದಲ್ಲಿರುವಂಥ ಈ ಪೆಟ್ರೋಲಿಯಂ ಉತ್ಪನ್ನ ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗಲಿ, ಎಲ್ಲರೂ ಹೆಚ್ಚೆಚ್ಚು ಒಂದು ಒಳ್ಳೆಯ ವ್ಯಾಪಾರದಲ್ಲಿ ಅನುಭವವಿರುವಂಥ ಸಂಸ್ಥೆಯ ಮೂಲಕ ಒಳ್ಳೆಯ ವ್ಯಾಪಾರವನ್ನು ಈ ಭಾಗದ ಜನ ಮಾಡಲಿ ಅಂತೇಳಿ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದೆ. ಥ್ಯಾಂಕ್ ಯು. ಬಹುಶಃ ಈ ಊರಿನ ಇವತ್ತು ನಮ್ಮ ತೀವ್ರಿಗೆ ಇನ್ನೊಂದು ಗಡಿಯನ್ನು ಮೂಡಿಸುವಲ್ಲಿ ನಮ್ಮ ಹರ್ಷಕುಮಾರ್ ರೈಯವರು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಹರ್ಷಕುಮಾರ್ ಬಗ್ಗೆ ಬಹುಶಃ ನಾನು ಬೆಳೆಯುವುದು ಮಾತ್ರವಲ್ಲ, ಇನ್ನೊಬ್ಬರನ್ನು ಬೆಳೆಸುವ ಕೆಲಸ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ತೀವ್ರ ಶಾಲೆಯಲ್ಲಿ ಪ್ರತಿ ವರ್ಷ ಅವರ ಅಜ್ಜಿನ ಹೆಸರಿನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಹಾಗೂ ಇತರ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ತಮ್ಮ ಊರಿನ ಅನೇಕ ಕೆಲಸಗಳಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಇದು ಒಂದಲ್ಲ, ಅವರಲ್ಲಿ 2-3 ಉತ್ಪನ್ನಗಳನ್ನು ತಯಾರು ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಅವರಲ್ಲಿದೆ. ಇನ್ನಷ್ಟು ಅವರು ಮಾಡುವ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ. ಅವರ ಒಂದು ಮಾತು, ನಾವು ಎಷ್ಟು ವರ್ಷ ಬದುಕಿದ್ದೇನೆ ಎಂಬುದು ಮುಖ್ಯವಲ್ಲ, ಬದುಕಿನಲ್ಲಿ ಏನು ಮಾಡಿದ್ದೇವೆ ಎಂಬುದು. ಬಹುಶಃ ಹರ್ಷಕುಮಾರ್ ರೈಯವರು ತಾನು ಮಾತ್ರ ಬೆಳೆಯುವುದಲ್ಲ, ಇತರನ್ನು ಬೆಳೆಸುವ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡುವ ಮೂಲಕ ಇವತ್ತು ಬಹಳ ಒಂದು ನನ್ನ ಬಂಧು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇವತ್ತು ಇನ್ನಷ್ಟು ಕೆಲಸ ಕಾರ್ಯಕ್ರಮ ಮಾಡುವಂಥ ಯೋಗ ಭಾಗ್ಯವನ್ನು ನಾವೆಲ್ಲರೂ ನಮ್ಮ ದೇವರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅವಕಾಶ ಆಗಿದೆ. Good afternoon everyone. So this is Bharat Petroleum's premium retail outlet Janmabhoomi Petroleum, which is started at Madavu village in Dakshin Kannada district. So I congratulate Mr. Harsha Rai, who is the dealer here and who is a great entrepreneur who has been running some petrol pumps, some businesses already, and he is a experienced entrepreneur in this business. So I would like to congratulate him, and I would like to congratulate the people of Madavu for whom Bharat Petroleum has been able to serve by establishing a petrol pump, new retail outlet, new state-of-art retail outlet. As you can see, there are automatic multi-product dispensers with automated billing. Then there is automation at this retail outlet, like every fueling is being recorded at the back end of our servers, so that we are ensuring complete transparency, quality, quantity to the common public. So today on the auspicious occasion of Ayudha Puja in Navaratri, so we are very very glad to announce that this petrol pump is started its nozzle sales today. So congratulations to you, and we will definitely provide some more state-of-art facilities at this retail outlet. Already you can see there is canopy, there is pavers,
So seamless driveway is there so that people can come, fuel. There is free air service, air point we can see there. So free air service is also available at this retail outlet. Free water is also available. Good toilet facilities are available. So all in all, this is a complete petrol pump. So all the best to you. All the best, Mr. Harsha Rai. Please carry on your business like this, and you will do wonders at this place. So I would like to thank the people of Madavu who have supported this particular initiative, and this petrol pump is going to serve them for the decades and years to come. Thanks a lot. ಇವತ್ತು ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಮುಖಾಂತರ ಇವತ್ತು ಜನ್ಮಭೂಮಿ ಪೆಟ್ರೋಲಿಯಂ ಅನ್ನೋ ಒಂದು ಸಂಸ್ಥೆಯನ್ನು ಈ ನನ್ನ ಜನ್ಮದಿನದಂದೇ ನಾವು ಇಲ್ಲಿ ಆರಂಭಿಸಿದ್ದೇವೆ. ಈ ಊರು ಭಾಳಷ್ಟು ಬೆಳೀತಾ ಇದೆ. ಈ ಊರು ಇನ್ನಷ್ಟು ಬೆಳಿಬೇಕು. ಈ ಊರಿಗೆ ನನ್ನದೇನಾದರೂ ಸಣ್ಣ ಕೊಡುಗೆ ಇರಲಿ ಅನ್ನುವ ಆಶಯವನ್ನು ಇಟ್ಟುಕೊಂಡು ಕಮರ್ಷಿಯಲ್ ಆಗಿ ಯೋಚಿಸದೆ ನಮ್ಮ ಊರಿನಲ್ಲಿ ಈ ಒಂದು ಪೆಟ್ರೋಲ್ ಪಂಪನ್ನು ಆರಂಭಿಸಿದ್ದೇನೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಭಾಳಷ್ಟು ಪೆಟ್ರೋಲ್ ಪಂಪ್ಗಳು ಆಗ್ತಾ ಇದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಪೆಟ್ರೋಲ್ ಪಂಪ್ ಮಾಡೋದಂದರೆ ಅಷ್ಟು ಲಾಭದಾಯಕ ಅಲ್ಲ ಅನ್ನುವ ಅಭಿಪ್ರಾಯ ಕೂಡ ಇದೆ. ನಿಮ್ಮೆಲ್ಲರ ಊರಿನವರ ಸಹಕಾರ ಪ್ರೋತ್ಸಾಹ ಇದ್ದರೆ ಈ ಸಂಸ್ಥೆ ಖಂಡಿತವಾಗಲೂ ಯಶಸ್ವಿ ಆಗ್ತದೆ ಅನ್ನುವ ನಂಬಿಕೆ ಇದೆ. ನಾನು ನಂಬಿರುವ ಎಲ್ಲ ದೇವರುಗಳಿರ್ಬೋದು, ನಮ್ಮ ಗ್ರಾಮ ದೇವತೆ ಕಿಯ್ಯೂರು ದುರ್ಗಾ ಪರಮೇಶ್ವರಿ ಇರ್ಬೋದು, ಅವರೆಲ್ಲರ ಅನುಗ್ರಹದಿಂದ, ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆಯಿಂದ ಈ ಸಂಸ್ಥೆ ಬೆಳೀಲಿ ಅನ್ನುವ ಆಶಯ ನನ್ನದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.